ನೀವು ತೂಕ ಇಳಿಸ್ಕೋಬೇಕು ಅಂತ ವಾಕ್ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ತೂಕ 2 ಪಟ್ಟು ವೇಗವಾಗಿ ಇಳಿಬೇಕು ಅಂತಂದರೆ ನೀವು ವಾಕ್ ಹೋಗೋಕ್ಕಿಂತ ಮುಂಚೆ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ 1 ಗ್ಲಾಸ್ ಕುಡಿದ್ಬಿಟ್ಟು ವಾಕ್ ಹೋಗಿ. ನೋಡಿ, ಈ ವೆಯ್ಟ್ ಲಾಸ್ ಡ್ರಿಂಕನ್ನು ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತಂದರೆ, ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ 3 ವಸ್ತು. ಇದರಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರುವಂಥದ್ದು ಶುಂಠಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಮೆಟಬಾಲಿಸಮ್ ಇದೆಯಲ್ವ ಅದನ್ನ ಇಂಪ್ರೂವ್ ಮಾಡುತ್ತೆ. ಸ್ಪೀಡಾಗಿ ಈ ಕ್ಯಾಲೋರೀಸ್ ಎಲ್ಲ ತುಂಬ ಬೇಗ ಬರ್ನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಅಂದರೆ ನಾವು ವಾಕ್ ಹೋಗುವಾಗ ಕ್ಯಾಲೋರೀಸ್ ಏನು ಬರ್ನ್ ಆಗುತ್ತೆ ಅದು ಡಬಲ್ ಸ್ಪೀಡಲ್ಲಿ ಬರ್ನ್ ಆಗಲಿಕ್ಕೆ ಈ ಶುಂಠಿ ಸಹಾಯ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ ಚಕ್ಕೆ, ಅಥವಾ ಇದಕ್ಕೆ ದಾಲ್ಚಿನ್ನಿ ಅಂತ ಕೂಡ ಹೇಳ್ತಾರೆ, ಸಿನನಮ್ ಅಂತ ಕೂಡ ಹೇಳ್ತಾರೆ. ಇದ್ರದ್ದು ಅದ್ಭುತವಾಗಿರುವಂಥ ಅಡ್ವಾಂಟೇಜ್ ಏನು ಅಂತಂದರೆ, ಇದು ನಮ್ಮ ಬ್ಲಡ್ಡಲ್ಲಿರುವಂಥ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ. ಒಂದು ವೇಳೆ ಶುಗರ್ ಸ್ಪೈಕ್ ಆದಾಗ ಏನಾಗುತ್ತೆ ಅಂತಂದರೆ ಹಸಿವು ಜಾಸ್ತಿ ಆಗುತ್ತೆ, ಏನಾದರೂ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಸೊ ಇದು ಆ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋದ್ರಿಂದ ನಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ. ಹಾಗೆಯೇ ಇನ್ನೊಂದು ಏನು ಅಂತಂದರೆ, ಸ್ಪೀಡಾಗಿ ಎಸ್ಪೆಷಲಿ ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು. ಹಾಗೆಯೇ ಇನ್ನೊಂದು ಮುಖ್ಯವಾಗಿರುವ ವಸ್ತು ನಮಗೆ ಬೇಕಾಗಿರೋದು ಏನು ಅಂತಂದರೆ ಅದು ಲಿಂಬೆ ರಸ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಇದರಲ್ಲಿ ಹೆವಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ದೇಹದಲ್ಲಿರುವಂಥ ನಂಜಿನಂಶ, ಕೆಟ್ಟ ಕೊಬ್ಬಿರ್ಬೋದು, ಇದನ್ನ ಫ್ಲಶ್ ಔಟ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಮೊದಲು ಏನು ಅಂತಂದರೆ ನೋಡಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಇದನ್ನು ನಾವು ಗುದ್ಕೋಬೇಕು. ಒಂದು ಸ್ವಲ್ಪ ಜಜ್ಜಿ ಅಥವಾ ಗುದ್ದಿ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಏನು ನಾವು ಅದನ್ನ ಜಜ್ಜೋದು ಬೇಕಾಗಿಲ್ಲ. ಒಂದು ಪಾತ್ರೆನ ತಗೊಳ್ಳಿ, 1 ಲೋಟದಷ್ಟು ನೀರನ್ನು ಹಾಕೊಳ್ಳಿ. ಅರ್ಧ ಇಂಚಷ್ಟು ನಾವು ಶುಂಠಿಯನ್ನು ಏನು ಗುದ್ದಿದ್ದೇವೆ ಅದನ್ನ ಹಾಕೊಳ್ಳೋಣ. ಅರ್ಧ ಇಂಚಷ್ಟು ಚಕ್ಕೆ, ಇದು ನಾನು ಸಿಲೋನ್ ಚಕ್ಕೆಯನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಾಗಿ ಸಿಲೋನ್ ಚಕ್ಕೆ ಒರಿಜಿನಲ್ ಆಗಿರುತ್ತೆ, ತುಂಬ ಒಳ್ಳೆಯದು. ನೀವು ಇಲ್ಲದಿದ್ದರೆ ಬೇರೆ ಚಕ್ಕೆನ ಉಪಯೋಗ ಮಾಡಿ, ಆದರೆ ಸಿಲೋನ್ ಚಕ್ಕೆ ಆದರೆ ಅದರ ಉಪಯೋಗ ಡಬಲ್ ಇರುತ್ತೆ. ಅರ್ಧ ಇಂಚು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಈಗ ಇದೆರಡನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದೀಲಿ, ಒಂದು 5 ರಿಂದ 6 ನಿಮಿಷ ಆದರೂ ನಾವು ಇದನ್ನ ಕುದಿಸ್ಕೋಬೇಕು. ಅದರ ರಸ ಎಲ್ಲ ಆ ನೀರಲ್ಲಿ ಬಿಡಬೇಕು, ಆ ಮದ್ದಿನಂಶ ಏನಿರುತ್ತೆ ಅದೆಲ್ಲ ನೀರಲ್ಲಿ ಬಿಡಬೇಕು. ಈಗ ಒಂದು 2-3 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2-3 ನಿಮಿಷ ಇದನ್ನ ಬಿಟ್ಬಿಡೋಣ. ಆ ನೀರಿನ ಕಲರ್ ಇದೆಯಲ್ವಾ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ, ಚೆನ್ನಾಗಿ ಕುದಿದೆ. ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಈ ನೀರಿನ ಕಲರ್ ಇದೆಯಲ್ವಾ ಅದು ಚೇಂಜ್ ಆಗಿದೆ. ಇಷ್ಟು ಸಾಕು, ಸ್ಟವನ್ನು ಬಂದ್ ಮಾಡೋಣ. ಇದನ್ನು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ನೋಡಿ, ಇದು ತಣ್ಣಗಾಗಿದೆ. ತಣ್ಣಗೆ ಅಂತಂದರೆ ಪೂರ್ತಿ ತಣ್ಣಗೆಲ್ಲ, ಉಗುರು ಬೆಚ್ಚಗೆ ಇರಬೇಕು. ಇವಾಗ ನಾವು ಇದನ್ನ ಸೋಸ್ಕೋಬಹುದು. ನೋಡಿ, ವೆಯ್ಟ್ ಲಾಸ್ ಮಾಡುವಂಥ ಮ್ಯಾಜಿಕಲ್ ಡ್ರಿಂಕ್ ರೆಡಿಯಾಗಿದೆ. ಇದಕ್ಕೆ ಒಂದು 1/4 ಭಾಗದಷ್ಟು ಲಿಂಬೆ ರಸನ ನಾವು ಹಿಂಡ್ಕೋಬೇಕು. ಜಾಸ್ತಿ ಬೇಡ, ನಾವು ಡೈಲಿ ಕುಡಿಯೋದಿದ್ರೆ 1/4ರಷ್ಟು ಲಿಂಬೆ ರಸ ಸಾಕು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಸಾಕಷ್ಟೇ. ಹೀಗೆ ನೋಡಿ, ನೀವು ಬೆಳಗ್ಗೆ ಆದರೂ ವಾಕ್ ಹೋಗಿ ಅಥವಾ ಸಾಯಂಕಾಲ ಆದರೂ ವಾಕ್ ಹೋಗಿ. ವಾಕ್ ಹೋಗೋಕ್ಕಿಂತ ಒಂದು 15 ನಿಮಿಷದಿಂದ 20 ನಿಮಿಷ ಮುಂಚೆ ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಮಾಡಿ ಕುಡಿದು ಅದಾದ ನಂತರ ವಾಕ್ ಹೋಗಿ. ಇದು ಏನು ಮಾಡುತ್ತೆ ಅಂತಂದರೆ, ವಾಕ್ ಹೋದಾಗ ಹೇಗೂ ನಮ್ಮ ದೇಹದ ಕ್ಯಾಲೋರಿ ಬರ್ನ್ ಆಗುತ್ತೆ, ಆದರೆ ಈ ಡ್ರಿಂಕ್ ಇದೆಯಲ್ವಾ ನಿಮ್ಮ ಕ್ಯಾಲೋರಿಯನ್ನು 2 ಪಟ್ಟು ವೇಗವಾಗಿ ಕರಗಿಸುತ್ತೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಬೋದು, ಆದರೆ ನನಗೆ ಅಡ್ವೈಸ್ ಮಾಡಿರುವಂಥ ಡಾಕ್ಟರ್ ಏನು ಹೇಳಿದ್ದಾರೆ ಅಂತಂದರೆ, ನೀವು ಜೇನುತುಪ್ಪ ಹಾಕದೇ ಇದ್ದರೆ ಒಳ್ಳೆಯದು, ಯಾಕಂತಂದರೆ ಕ್ಯಾಲೋರಿ ಬರ್ನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೇನುತುಪ್ಪ ಹಾಕದಿದ್ದರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ನಿಮಗೂ ಹೇಳ್ತಾ ಇದ್ದೇನೆ, ನೀವು ಜೇನುತುಪ್ಪ ಏನೂ ಹಾಕೊಳ್ಳುವಂಥ ಅವಶ್ಯಕತೆ. ನಾನು ನಿಮ್ಗೆ ಇದನ್ನ ಯಾಕೆ ಅಡ್ವೈಸ್ ಮಾಡ್ತಾ ಇದ್ದೇನೆ ಅಂತಂದರೆ, ನಾನು ಇದನ್ನ ರೆಗ್ಯುಲರ್ ಆಗಿ ವಾಕ್ ಹೋಗೋಕ್ಕಿಂತ ಮುಂಚೆ ಕುಡಿತಾ ಇದ್ದೇನೆ. ಇದರಿಂದ ಅಂದರೆ ಅದ್ಭುತವಾಗಿರುವಂಥ ಅಡ್ವಾಂಟೇಜ್ ಕೂಡ ನಾನು ಪಡೆದಿದ್ದೇನೆ. ನಾನು ಆಲ್ಮೋಸ್ಟ್ ಒಂದು 2 ತಿಂಗಳಲ್ಲಿ 5 kgಯಷ್ಟು ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೇನೆ. ಅಂದರೆ ದಿನಕ್ಕೊಂದು 45 ನಿಮಿಷ ವಾಕ್, ಅದಾದ ನಂತರ ವಾಕ್ ಹೋಗೋಕ್ಕಿಂತ ಮುಂಚೆ ಈ ಒಂದು ಡ್ರಿಂಕನ್ನು ಕುಡಿತಾ ಇದ್ದೇನೆ. ಇನ್ನೂ ಒಂದು, ನೀವು ಡಯಟ್ ವರ್ಕೌಟ್ ಏನು ಮಾಡ್ತೀರಾ ನೋಡಿ, ಕೊಬ್ಬು ಕರಗಿಸಲಿಕ್ಕೆ ಒಂದು ನೆನ್ಪಿಟ್ಕೊಳ್ಳಿ, ನೀವು ತಿನ್ನುವಂಥ ಆಹಾರವನ್ನು ಕ್ಯಾಲೋರಿ ಇಂಟೇಕ್ ಏನಿದೆ ಅದನ್ನ ಕರೆಕ್ಟಾಗಿ ತಗೋಬೇಕು. ಯಾಕಂತಂದರೆ ನಮ್ಮ ದೇಹದಲ್ಲಿ ಕೊಬ್ಬು ಕರಗಬೇಕು ಅಂತಂದರೆ ನಮ್ಮ ದೇಹಕ್ಕೆ ಎನರ್ಜಿ ಬೇಕು. ಎನರ್ಜಿ ಇಲ್ಲದೆ ನಮ್ಮ ದೇಹ ಅಂದರೆ ಆ ಶಕ್ತಿ ಇಲ್ಲದೆ ಅಥವಾ ಇನಫ್ ಕ್ಯಾಲೋರಿ ನಮ್ಮ ದೇಹದಲ್ಲಿ ಇಲ್ಲದೆ ನಮ್ಮ ದೇಹಕ್ಕೆ ಆ ಕ್ಯಾಲೋರಿಯನ್ನು ಕರಗಿಸೋಕ್ಕೆ ಆಗಲ್ಲ. ಆದ್ದರಿಂದ ಮೊಟ್ಟೆ ತಿನ್ನೋದಾಗಲಿ ಅಥವಾ ಪನೀರ್ ಇರ್ಬೋದು, ಹೈ ಪ್ರೋಟೀನ್ ಇರುವಂಥ ನಟ್ಸ್ ಇರ್ಬೋದು, ಇದೆಲ್ಲದನ್ನು ನೀವು ತಿನ್ನಲೇಬೇಕಾಗುತ್ತೆ. ನಿಮ್ಮ ರೆಗ್ಯುಲರ್ ಮೀಲ್ಸನ್ನು ಸ್ಕಿಪ್ ಮಾಡಿ ನೀವು ಯಾವುದೇ ಥರದ ಡಯಟನ್ನು ಮಾಡೋದಕ್ಕೆ ಹೋಗಬೇಕು. ಪ್ರತಿದಿನ ಕುಡಿಯೋದ್ರಿಂದ ಇದರಿಂದ ಯಾವುದೇ ಥರದ ಡಿಸಡ್ವಾಂಟೇಜ್ ಇಲ್ಲ. ಯಾರು ಬೇಕಾದರೂ ಇದನ್ನ ಆರಾಮ್ಸೆ ಕುಡಿಬೋದು. ನಿಮಗೆ ಸ್ಟಾರ್ಟಿಂಗ್ ವಾರಕ್ಕೊಂದು 3-4 ಸರಿ ಆ ಥರ ನೀವು ಶುರು ಮಾಡಿ, ಅದಾದ ನಂತರ ದಿನಂಪ್ರತಿ ನೀವು ಕುಡಿಯಬಹುದು. ಕೊನೆಗೊಂದ್ಸರಿ ವೆಯ್ಟ್ ಕಡಿಮೆ ಆಯಿತು ಅಂತಂದಾಗ ವಾರದಲ್ಲಿ 1-2 ಸರ್ತಿ ಅಥವಾ ವಾರದಲ್ಲಿ 1 ಸರ್ತಿ ನೀವು ಕುಡಿಬೋದು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಸೊ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಇನ್ನಷ್ಟು ಮಾಹಿತಿ ಗೊತ್ತಿದ್ದರೆ ಶೇರ್ ಮಾಡಿ. ಹಾಗೆಯೇ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಕೇಳಿ. ಹಾಗೆಯೇ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿ.